ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಇವತ್ತಿನ ಈ ಸಂಚಿಕೆಯಲ್ಲಿ ಸುಶೀಲಾ ಅವರು ಅವರ ಕೈ ರುಚಿಯನ್ನು ನಮಗೆ ತೋರಿಸ್ಲಿಕ್ಕಿದ್ದಾರೆ. ಯಾವ ಎಲ್ಲ ಅಡುಗೆ ಅವ್ರನ್ನೇ ಕೇಳಬೇಕಾಗತ್ತೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಇವತ್ತು ನಮಗೆ ಯಾವ ಅಡುಗೆಯನ್ನ ಹೇಳ್ಕೊಡ್ತಾ ಇದ್ದೀರಿ? ಇವತ್ತು ರವೆ ಉಂಡೆ ಮಾಡ್ತೀನಿ. ರವೆ ಉಂಡೆ. ಸೊ ಹಬ್ಬಗಳು ಮುಗಿದ್ರೂ ಕೂಡ ಇನ್ನೂ ಒಂದು ಉಂಡೆಗಳು ಮುಗಿಲಿಲ್ಲ. ಎರಡನೇ ಆಮೇಲೆ ಹೀರೆಕಾಯಿದು ಬೋಂಡ ಮಾಡ್ತೀನಿ. ಪೋಡಿ ಹೀರೆಕಾಯಿಯ ಪೋಡಿ. ಸೊ ಸಂಜೆ ಟೀ ಟೈಮ್ಗೆ ಒಳ್ಳೇದಲ್ಲ? ಹೌದೌದು. ಸರಿ, ಹಾಗಾದ್ರೆ ಫಸ್ಟ್ ನಮ್ಗೀಗ ರವೆ ಉಂಡೆ ಮಾಡ್ತೀರಾ? ಇದು ಯಾವುದು ನೋಡೋಣ, ಬನ್ನಿ ಕಿಚನ್ಗೆ ಹೋಗೋಣ. ರವೆ ಉಂಡೆ. ಎಸ್ ಮೇಡಮ್. ಸೊ ಈಗ ಫಸ್ಟ್ ನಮಗೆ ಹಾಗಾದ್ರೆ ರವೆ ಉಂಡೆ ಮಾಡ್ಕೊಡ್ತೀನಿ, ತೋರಿಸ್ತೇನೆ. ಸರಿ, ಹಬ್ಬಕ್ಕೆಲ್ಲ ತಯಾರಿಸಿದ್ರೆ ಇದನ್ನ? ಇಲ್ಲ, ಇದೆಲ್ಲ ಬೇರೆ ಎಲ್ಲ ಮಾಡುದು. ಓಕೆ, ಹಬ್ಬಕ್ಕೆ ಮಾಡ್ತೇವೆ. ಈ ಸಲ ಮಾಡ್ಲಿಲ್ಲ. ಇದು ಮಾಡ್ಲಿಲ್ಲ. ಬೇರೆ ಯಾವ್ದು ಬೇರೆ ಎಲ್ಲ ಲಡ್ಡೂಸ್ ಮಾಡಿದ್ರಿ. ಸರಿ, ಹಾಗಾದ್ರೆ ಇವತ್ತು ಹಬ್ಬಗಳು ಮುಗಿದ್ರೂ ಸಹ ರವೆ ಉಂಡೆ ನಮಗೆ ರವೆ ಉಂಡೆಯ ರುಚಿ. ಸರಿ, ಹೇಗೆ ಸ್ಟಾರ್ಟ್ ಮಾಡೋಣ? ಫಸ್ಟ್ ಬಾಣಲೆ ಕೊಡಿ. ಅದಕ್ಕಿನ್ನು ಅಷ್ಟು ತುಪ್ಪ ಹಾಕ್ತೇನೆ. ಅಷ್ಟು ದ್ರಾಕ್ಷಿ ಮತ್ತು ಗೋಡಂಬಿ ಹುರ್ಕೊಳ್ತೀನಿ. ಸೊ ಮೊನ್ನೆ ಅಂದರೆ ಸ್ವಲ್ಪ ದಿನದ ಹಿಂದೆ ಚೌತಿ ಕಳೀತು. ಅದಕ್ಕೆ ಏನೆಲ್ಲ ಮಾಡಿದ್ರಿ? ಅದಕ್ಕೆ ಚಕ್ಕುಲಿ, ಮತ್ತೆ ಸುಕ್ಕಿನುಂಡೆ, ಮತ್ತೆ ಬಜ್ಜಿ, ಪಾಯಸ, ಪಲ್ಯ, ಅನ್ನ, ಸಾರು ಅಷ್ಟೆಲ್ಲ ಮಾಡಿದ್ದೇವೆ. ಕೆಲವರು ಇದಕ್ಕೆ ಹೊಸ ತೆನೆ ಅಂದ್ರೆ ಹೊಸ ಮಾಡ್ತಾರೆ. ಅದು ಹೊಸ ತಂದಿದ್ದೇವೆ. ಹೌದು. ಓಕೆ, ಹಾಕೊಳ್ಳಿ. ಇದು ಹುರಿದು ತೆಗಿಲಿಕ್ಕಿದೆಯಾ? ಹುರಿದು ತೆಗಿತೀನಿ, ಆಮೇಲೆ ರವೆ ಹುರಿತೇನೆ. ಹಾಕುದಾ? ಹಾಕು. ಹಾಕಿ. ರವೆ ಹಾಕ್ತೀನಿ. ಸೊ ಇದಕ್ಕೆ ಹುರಿಯುವಾಗ ತುಪ್ಪ ಜಾಸ್ತಿ ಬೇಕು. ಇದು ಹುರಿಯುವುದು ಕರೆಕ್ಟ್ ಆಗದಿದ್ರೆ ಮಾತ್ರ ನಿಮಗೆ ಉಂಡೆ ಕರೆಕ್ಟ್ ಬರೋದಿಲ್ಲ. ಮತ್ತೆ ಸ್ವಲ್ಪ ಹಸಿ ಇರ್ತದಲ್ಲ. ಸೊ ನಿಮಗೆ ಸ್ವೀಟ್ ಇಷ್ಟವೋ ಅಥವಾ ಖಾರ? ಇಲ್ಲಪ್ಪ, ನಾನು ಖಾರ ಇಷ್ಟ, ಸ್ವೀಟ್ ಇಷ್ಟ ಇಲ್ಲ. ಖಾರದಲ್ಲಿ ಏನೆಲ್ಲ? ಖಾರದಲ್ಲಿ ಅಂದ್ರೆ ಈಗ ಎಂತ ಮಾಮೂಲಿ, ಈಗ ನಾವೇ ಇಬ್ರು ಇರೋದಲ್ಲ. ಮೊದಲೆಲ್ಲ ತುಂಬಾ ಮಾಡ್ತಾ ಇದ್ದು ಐಟಮ್. ಇದು ಎಂತ ಮಿಕ್ಸರ್ ಎಲ್ಲ, ಅದೆಲ್ಲ ಮಾಡ್ತಾ ಇದ್ದು. ಈಗ ಅದೆಲ್ಲ ಮಾಡೋದು ಕಡಿಮೆ. ಆಕ್ಚುಲಿ ಹೆಚ್ಚಾಗಿ ಇಂಥದೆಲ್ಲ ಐಟಮ್ಸ್ ಮಕ್ಕಳು ಚಿಕ್ಕವರು ಇರುವಾಗ ಆಗ್ತದಲ್ಲ ಅವರಿಗೆ. ನಾವು ತಿಂತಾ ಇದ್ರು, ಸ್ಕೂಲ್ ಬಿಟ್ಟು ಬರುವಾಗ ಎಲ್ಲ ಮಾಡಿ ರೆಡಿ ಇಟ್ಟರೆ ಎಲ್ಲ ತಿಂತಾ ಇದ್ರು. ಇವಾಗ ಅವರಿಗೆಲ್ಲ ಯಾವ್ದು ಬೇಡವಲ್ಲ ಮಕ್ಕಳಿಗೆ. ಈಗ ಮಾಡಿದ್ರೆ ನೀವೇ ತಿನ್ನಿ ಹೇಳ್ತಾರೆ. ಚಾಕ್ಲೇಟ್ ಒಂದೇ ಮಾರಾಯ ಅಂತ. ಈಗ ಮಕ್ಕಳಿಗೆ ಚಾಕ್ಲೇಟ್ ಒಂದು ಬಿದ್ರೆ ಇನ್ನೆಂತ ಬೇಡ ಅಷ್ಟೇ.
ಒಳ್ಳೆ ಘಮ ಬರೋವರೆಗೂ ಇದನ್ನ ಹುರಿಬೇಕು. ಹೌದು. ಸೊ ಇದನ್ನ ಅದಕ್ಕೇನೆ ಸೇರಿಸ್ತಾ ಇದ್ದೇನೆ. ಕಾಯಿ ತುರಿ, ಕೊಬ್ಬರಿ ತುರಿ, ಏಲಕ್ಕಿ ಕೊಡಿ, ಅಂದ್ರೆ ಸುಟ್ಟೋಗ್ಬಾರ್ದು. ಹೌದು. ಇದು ಸಕ್ಕರೆ ಪುಡಿ. ಇದು ಪೌಡರ್ ಮಾಡಿಟ್ಟಿದ್ದು, ಅಂದ್ರೆ ದಪ್ಪ ಇದ್ರೆ ಕಟ್ಲಿಕ್ಕೆ ಕಷ್ಟ ಆಗ್ತದಲ್ಲ ಹಾಗೆ. ಸೊ ಅದು ಬಿಸಿ ಇರುವಾಗಲೇ ಅದ್ರ ಜೊತೆಗೆ ಮಿಕ್ಸ್ ಆಗ್ಬೇಕು. ಹೌದು, ಯಾಕೆಂದ್ರೆ ಸಕ್ಕರೆ ಆಗೋ ನೀರು ಆಗ್ತದಲ್ಲ ಸ್ವಲ್ಪ. ಸ್ವಲ್ಪ ಹಾಲು ಹಾಕ್ತೇನೆ. ಅದೇ ಹಾಲು ಹಾಕಿದ್ರೆ ಸ್ವಲ್ಪ ಉಂಡೆ ಇದು ಎಲ್ಲ ನೀರಾಗುವಾಗ ಕೈಗೆ ಒಳ್ಳೆ ಉಂಡೆ ಕಟ್ಲಿಕ್ಕೆ ಒಳ್ಳೇದಾಗ್ತದೆ ಅಂತ. ಇಲ್ಲ ಅಂದ್ರೆ ಸ್ವಲ್ಪ ಹುಡಿ ಹುಡಿ ಬರ್ತದಲ್ಲ, ಬೇಕಾದ್ರೆ ನೀರು ಹಾಕ್ಬಹುದು. ನೀರಿಗಿಂತ ಅಷ್ಟೇ. ಹಾಲು ಹಾಕಿ ಅದನ್ನ ನಾವು ಮಿಕ್ಸ್ ಮಾಡಿ ಬೇಯಿಸ್ಲಿಕ್ಕೆ ಇಲ್ಲ ಏನಿಲ್ಲ. ಅದಂದ್ರೆ ಕಾದಿದ ಹಾಲಲ್ಲ, ಹಾಗೆ ಕಾಯ್ದೆ ಇದ್ರೂ ಇದರಲ್ಲಿ ಬಿಸಿ ಆಗ್ತದೆ. ಸ್ವಲ್ಪ ಹಾಲು ಹಾಕೋದಲ್ಲ ಹಾಗೆ. ಇದನ್ನ ಹಾಗೆ ಸ್ವಲ್ಪ ಹೊತ್ತು ಇಡ್ಬೇಕಾ? ಸ್ವಲ್ಪ ಹೊತ್ತು ಇಡ್ಲಿ, ಸ್ವಲ್ಪ ಅದು ಅಂದ್ರೆ ಸ್ವಲ್ಪ ಸೇರ್ಕೊಳ್ಳಿ ಅಂತ. ಸೊ ಕಟ್ಬಹುದು, ಈಗ ಕಟ್ಬಹುದು. ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಕಟ್ಕೊಳ್ಬೇಕು. ಹೌದು, ಯಾಕಂದ್ರೆ ಇಲ್ಲಾಂದ್ರೆ ಒಣಗೋದ್ರೆ ಅಷ್ಟು ಸೇರ್ಕೊಳ್ಳೋದಿಲ್ಲ. ಕೈಗೆ ತೀರಾ ಬಿಸಿ ಆಗತ್ತೆ ಅಂತ ಹೇಳಿ ಹಾಲು ಮುಡ್ಸ್ಕೊಳ್ಳೋದು ಅಷ್ಟೇ. ಹೌದು. ಸರಿ. ಅದು ಕಟ್ಟೋದಕ್ಕೆ ಕರೆಕ್ಟ್ ಸಿಗ್ತಾ ಇಲ್ಲ. ಮಧ್ಯದಲ್ಲಿ ತುಂಬಾ ಬಿಸಿ ಆಯ್ತು ಅಂದ್ರೆ ಮಧ್ಯ ಹಾಲನ್ನ ಚಿಮುಕಿಸ್ಬೋದು. ಮಾತ್ರ ಹಾಲು ಹಾಕಿದ್ರೆ ಜಾಸ್ತಿ ದಿನ ಇಡ್ಲಿಕ್ಕೆ ಆಗೋದಿಲ್ಲ, ಖಾಲಿ ಹಾಗೇನಿಲ್ಲ. ಒಂದು 10-15 ದಿನ ಇಡ್ಬಹುದು. ಫ್ರಿಜ್ ಅಲ್ಲಿ ಎಷ್ಟು ದಿನ ಬೇಕಾದ್ರೂ ಇಡ್ಬಹುದು. ಅಷ್ಟು ದಿನ ಉಳಿ ಅಲ್ಲ, ತುಂಬಾ ಮಾಡಿದ್ರಲ್ಲ ಸ್ವಲ್ಪ ಹಾಗೆ. ರವೆ ಉಂಡೆ ತಿಂದು ಟೇಸ್ಟ್ ನೋಡಿ. ಇಬ್ರು ಒಟ್ಟಿಗೆ ಕೂತ್ಕೊಂಡ್ತೀವಿ. ಆಯ್ತು, ಥ್ಯಾಂಕ್ ಯು ಸೋ ಮಚ್. ಹಬ್ಬಗಳು ಕಳೀಲಿ, ಏನೇ ಇರಲಿ, ಪ್ರತಿನಿತ್ಯವೂ ಕೂಡ ಇಂಥ ಒಂದು ಸಿಹಿ ಖಾದ್ಯಗಳನ್ನು ಮಾಡ್ಕೊಳ್ಬೋದಲ್ಲ. ಇದು ಕೂಡ ಈಸಿ ಆಗಿದೆ. ರವೆ ಲಾಡು ಯಾವ ರೀತಿ ತಯಾರಿಸೋದು ಮತ್ತೊಮ್ಮೆ ನೋಡಿ. ರವೆ ಉಂಡೆ ತಯಾರಿಸೋ ವಿಧಾನ: ಮೊದಲು ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ 4-5 ಚಮಚ ತುಪ್ಪದಲ್ಲಿ ರವೆಯನ್ನು ಘಮ ಬರುವವರೆಗೂ ಹುರಿಯಿರಿ. ಆನಂತರ ಕೊಬ್ಬರಿ ತುರಿ ಸೇರಿಸಿ ಹುರಿದಿಟ್ಟುಕೊಳ್ಳಿ. ಬೆಂಕಿಯಿಂದ ಕೆಳಗಿಳಿಸಿ ಸಕ್ಕರೆ ಪುಡಿ, ಹಾಲು ಸೇರಿಸಿ ಚೆನ್ನಾಗಿ ಬೆರೆಸಿಕೊಂಡು ಉಂಡೆ ಕಟ್ಟಿಕೊಳ್ಳಿ. ಈಗ ರುಚಿಕರವಾದ ರವೆ ಉಂಡೆ ತಯಾರು. ಅದೆಷ್ಟೇ ಈಸಿ ಇದ್ರೂ ಕೂಡ ಕೆಲವು ಸರಿ ನಮಗೆ ಫಸ್ಟ್ ಅದನ್ನು ಹಾಕಬೇಕಾ ಇದನ್ನು ಹಾಕಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಈಗ ಕ್ಲಾರಿಫೈ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ರೆಸಿಪಿ ಯಾವುದು ಕಾದು ನೋಡಬೇಕು. ಆಗಲೇ ಹೇಳಿದ್ರು, ಮರ್ತೋಯ್ತು. ಅವರೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಸೊ ಸಿಹಿಯಾದಂಥ ರವೆ ಲಾಡು ರೆಡಿಯಾಗಿದೆ. ನೆಕ್ಸ್ಟ್ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವುದೋ ಪುಡಿ ಹೇಳಿದ್ರಿ, ಯಾವುದ್ರದ್ದು? ಹೀರೆಕಾಯಿ ಪುಡಿ. ಓಕೆ. ಸೊ ಹೀರೆಕಾಯಿ ಪುಡಿ ತಯಾರಿಸ್ತಾ ಇದ್ದೀನಿ. ಹೇಗೆ ಸ್ಟಾರ್ಟ್ ಮಾಡೋಣ? ಓಕೆ. ನೀರು
ಹಾಕ್ಲಾ? ಹಾಕಿ ಸಾಕ? ಸಾಕು. ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಇದು ಕೊಡಿ, ಚಿಲ್ಲಿ ಪೌಡರ್. ಸೊ ನಮ್ಮ ಅಡುಗೆ ಮನೆಯಲ್ಲಿ ಎಲ್ಲವೂ ಕೂಡ ಹೆಲ್ದಿ ಹಾಗೇನೆ ಅರುಣಾ ಮಸಾಲ ಇವರ ಚಿಲ್ಲಿ ಪೌಡರ್ ಒಳ್ಳೆ ಟೇಸ್ಟ್, ಅಂದರೆ ಕಲರು ಕೊಡುತ್ತೆ ಹಾಗೇನೆ ಖಾರವೂ ಕೂಡ. ಸಾಕು. ಇದು ನಾವು ಯೂಶಲಿ ಬಜ್ಜಿ ಮಾಡ್ತೀವಲ್ಲ ಅದೇ ರೀತಿ. ಹೀರೆಕಾಯಿ ಇದೊಂದು ಸ್ಪೆಷಲ್, ಅದು ಜಾಸ್ತಿ ಯಾರು ಮಾಡೋದಿಲ್ಲ ಈ ಸೈಡು. ಹೀರೆಕಾಯಿ ಅಂದ್ರೆ ಅದರ ನೀರು ಬಿಟ್ಕೊಳ್ಳುತ್ತೆ ಮತ್ತೆ ಅದರದ್ದು ಅದು ಎಳತ್ತು ಅದು ಕೂಡ ಗೊತ್ತಾಗ್ಬೇಕು. ಬೀಜ ಇದ್ರಷ್ಟು ಒಳ್ಳೆದಾಗ ಟೇಸ್ಟ್ ಬರೋದಿಲ್ಲ. ಹಾಗಾದ್ರೆ ಆಯಿಲ್ ಇಟ್ಕೊಂಡ್ಬಿಡ್ರಿ. ಇಡಿ ಟೈಮ್ ವೇಸ್ಟೇ ಬೇಡ. ಇಡಿ. ಸೊ ಮಧ್ಯಾಹ್ನದ ಊಟದ ಹೊತ್ತು ಆಯ್ತು ಅಂತ ಹೇಳಿದ್ರೆ ಬೇಗ ಅಡುಗೆ ಆಗಬೇಕಲ್ಲ. ಹೌದು. ಸೊ ಆಗ ಮಸಾಲೆ ಬಗ್ಗೆ ಹೇಳಿದೆ. ಆಯಿಲ್ ಅಂತ ಹೇಳಿದ್ರೆ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕಲ್ಲ? ಸಾಕು. ಸ್ವಲ್ಪ ಜೀರಿಗೆ ಹಾಕ್ತೀನಿ, ಅಂದರೆ ಗ್ಯಾಸ್ಟ್ರಿಕ್ ಅಲ್ಲ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ರೆ ಒಳ್ಳೇದು ಅಂತ. ಮಧ್ಯದಲ್ಲಿ ಅದರದ್ದೊಂದು ಬೈಟ್ ಸಿಗುವಾಗಲೂ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಹೌದೌದು, ಬಾಯಿಗೆ ಸಿಗುವಾಗ ಖುಷಿ ಆಗಿರ್ತದಲ್ಲ. ಕರೆಕ್ಟ್. ಹೌದು. ಇದು ಸಂಜೆಗೆ ಮಾತ್ರವೋ ಅಥವಾ ಊಟಕ್ಕೂ ಬಳಸ್ತಾರೆ. ಈಗ ಒಬ್ಬೊಬ್ರಿಗೆ ಇಷ್ಟ ಇದ್ದವರಿಗೆ, ಇಲ್ಲ ಅಂದ್ರೆ ಸಂಜೆ ಊಟ ಟೈಮ್ಗೆ ಅದು ಸ್ವಲ್ಪ ಖಾರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಹೀರೆಕಾಯಿಗೆ ಅದು ಸ್ವಲ್ಪ ಸಿಹಿ ಬರುತ್ತೆ. ಇಲ್ಲ, ಖಾರ ಇದ್ರೆ ಒಳ್ಳೇದಿರುತ್ತೆ. ಖಾರ ಇಲ್ಲದೆ ಇದ್ರೂ ತೊಂದರೆ ಇಲ್ಲ, ಮಕ್ಕಳಿಗೆಲ್ಲ ಖಾರ ಬೇಕು ಅಂತ ಇಲ್ಲ ಅಲ್ಲ, ತೊಂದರೆ ಇಲ್ಲ. ಎಣ್ಣೆ ಕೂಡ ಕಾದಿದೆ, ಹಾಕೋಲ್ಲ. ಹಾಕ್ತೇನೆ. ಈ ಹೀರೆಕಾಯಿ ತಕ್ಷಣಕ್ಕೆ ನೋಡುವಾಗ ಈ ಕುಕ್ಕುಂಬರ್ ತರ ಕಾಣುತ್ತೆ. ತುಂಬಾ ಎಳತ್ತು. ಎಳತ್ತೇ ಆಗ್ಬೇಕು, ಅದ್ರೊಳ್ಳೆ ಟೇಸ್ಟ್ ಬರ್ತದೆ. ಅದು ಹೇಗೆ ಗೊತ್ತಾಗುತ್ತೆ ಹೀರೆಕಾಯಿ? ಇದೊಂದು ನನಗೆ ಆ ಟ್ರಿಕ್ಸೇ ಗೊತ್ತಾಗಲ್ಲ. ತರಕಾರಿ ತಗೊಳ್ಳುವಾಗ ಅದು ಹೇಗೆ ಗೊತ್ತಾಗುತ್ತೆ? ಇಲ್ಲ, ಅದು ಗೊತ್ತಾಗ್ತದೆ ಸ್ವಲ್ಪ. ಅಂದ್ರೆ ಹೇಗೆಂದ್ರೆ ಈಗ ಇದು ವೈಟ್ ತರ ಬಂದಿರ್ತದಲ್ಲ ಸಿಪ್ಪೆ, ಅದು ಸ್ವಲ್ಪ ಬೆಳೆದಿದೆ ಅಂತ. ಸ್ವಲ್ಪ ಗ್ರೀನ್ ಜಾಸ್ತಿ ಇದ್ರೆ ಅದರ ನಾರು ಕೆಲವು ಸರಿ ಅದು ಬೆಳೆದು ಹೋಗಿದೆ. ಮುಟ್ಟು ನೋಡುವುದು ಸ್ವಲ್ಪ ಗೊತ್ತಾಗ್ತದೆ. ಮುಟ್ಟು ನೋಡಬಹುದು, ಎಲ್ರಿಗೂ ಗೊತ್ತಾಗೋದಿಲ್ಲ. ಸಾಧಾರಣ ಕೆಲವೊಂದು ತರಕಾರಿಗಳು ನಾವು ತಗೊಳ್ಳುವಾಗ ಅದು ಕೂಡ ಒಂದು ನ್ಯಾಕ್ ಆಕ್ಚುಲಿ. ಹೌದೌದು, ಗೊತ್ತಾಗಲ್ಲ. ಕರೆಕ್ಟ್. ಸೊ ನೀವು ಅದನ್ನ ಬೇರೆ ರೌಂಡ್ ಆಗಿ ಕಟ್ ಮಾಡಿಲ್ಲ, ಸ್ವಲ್ಪ ಸ್ಲ್ಯಾಂಟ್ ಆಗಿ ಮಾಡಿದ್ರೆ ಉದ್ದಕ್ಕೆ ಸಿಗ್ತದೆ ಅಂತ. ಹಾಗೆ ಆ ಶೇಪ್ ತುಂಬಾ ಚೆನ್ನಾಗಿದೆ. ತುಂಬಾ ಥಿನ್ ಸ್ಲೈಸ್ ಬೇರೆ ಆಗಿದೆ. ಸಾಮಾನ್ಯ ಇದು ಜಾಸ್ತಿ ಈ ಕಡೆ ಮಾಡೋದು ಕಡಿಮೆ ಇದು ಅಲ್ವಾ, ಹೀರೆಕಾಯಿದು. ಏನೋ ಗೊತ್ತಿಲ್ಲ. ಈಗೀಗ ಎಲ್ಲದರಲ್ಲೂ ಕೂಡ ಒಂದು ಟ್ರೈ ಮಾಡೋದು. ಕ್ಯಾಪ್ಸಿಕಮ್ ಬಜ್ಜಿ, ಈ ರೀತಿ ಇದರದ್ದು ಕೂಡ. ಮೆಣಸಿನಕಾಯಿ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ, ನನ್ನ ಫೇವ್ರೆಟ್. ಹೌದಾ? ಅದರ ನೀರು ಬಿಡುವಾಗ ಸ್ವಲ್ಪ ಈ ತರ ಆಗುತ್ತಲ್ಲ, ಸ್ವಲ್ಪ ಬೇಯುವಾಗ ನೀರು ಬಿಟ್ಕೊಳ್ಳುತ್ತೆ. ತುಂಬಾ ತಿನ್ ಸ್ಲೈಸ್ ಹಾಕುವಾಗ ಬೇಗ ಬೇಯುತ್ತಲ್ಲ. ಬೇಯ್ತದೆ, ತೊಂದರೆ ಇಲ್ಲ. ಹೀರೆಕಾಯಿ ಬೇಗ ಬೇಯ್ತದಲ್ಲ, ಇಲ್ಲ ಅಲ್ಲ. ಅಂದರೆ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂದ್ರೆ ಇದು ಈಸಿ ಅಲ್ಲ ಮಾಡಲಿಕ್ಕೆ. ಸ್ವಲ್ಪ ಇಂಥ ಎಲ್ಲ ಅಂದ್ರೆ ಸಂಜೆ ಟೀ ಟೈಮ್ಗೆ ಹೊರಗಡೆಯಿಂದ ತರೋ ಬದಲು ಈ ತರ ಮನೇಲಿ ಬೇಗ ಮಾಡ್ಕೊಳ್ಬೇಕು. ಹೌದೌದು, ಸಾಕಿದ್ದು ತೆಗೆದಾ? ತೆಗಿ. ಹೀರೆಕಾಯಿ ಬಜ್ಜಿ ರೆಡಿಯಾಗಿದೆ. ಪೋಡಿ, ಹೀರೆಕಾಯಿ ಪೋಡಿ ಅಂತಾನೆ ಹೇಳ್ಬೋದು, ಬಜ್ಜಿ ಅಂತ ಹೇಳ್ಬೋದಲ್ಲ. ಅದೇ, ಥ್ಯಾಂಕ್ ಯು ಸೋ ಮಚ್. ಮಧ್ಯಾಹ್ನದ ಊಟಕ್ಕೂ ಸೈ, ಸಂಜೆ ಟೀ ಟೈಮ್ಗೂ ಸೈ. ಇದು ಹೀರೆಕಾಯಿ ಪೋಡಿ ಯಾವ ರೀತಿ ತಯಾರಿಸೋದು ಮತ್ತೊಮ್ಮೆ ನೋಡಿ. ಹೀರೆಕಾಯಿ ಪೋಡಿ ತಯಾರಿಸುವ ವಿಧಾನ.
ಮೊದಲು ಸ್ವಲ್ಪ ನೀರಿಗೆ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಬೆರೆಸಿಕೊಂಡು ಹೀರೆಕಾಯಿ ಹೋಳುಗಳನ್ನು ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಹೀರೆಕಾಯಿ ಪುಡಿ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಮೇಡಮ್, ಈಗ ರವೆ ಲಾಡು ತಿನ್ನುವ ಅಥವಾ ಪುಡಿ ಬಿಸಿ ಬಿಸಿ ಪುಡಿ ಯಾವುದು ಸಹ? ಫಸ್ಟ್ ರವೆ ಲಾಡು ಸ್ವೀಟ್ ನೋಟಲ್ಲಿ ಸ್ಟಾರ್ಟ್ ಮಾಡೋ. ತಗೊಳ್ಳಿ ತಗೊಳ್ಳಿ, ನಾವು ತಿಂತಾ ಇರ್ತೀವಲ್ಲ, ನೀವು ತಿನ್ನಿ ಫಸ್ಟ್. ನಮ್ಮನ್ನ ಬಂದವರೆಲ್ಲ ತಿನ್ಸಿ ಅವರ ಕೈ ರುಚಿ ಎಲ್ಲ ನಮಗೆ ತೋರಿಸ್ತಾ ಇರ್ತಾರೆ. ಸೊ ತುಂಬ ಸಾಫ್ಟಾಗಿ ಬಂದಿದೆ, ವೆರಿ ನೈಸ್. ಒಳಗೆಯಾ? ಮೀಡಿಯಂ ಸ್ವೀಟ್. ಹೌದಲ್ಲ, ಎಷ್ಟು ಬೇಕೋ ಅಷ್ಟೇ. ಅದಷ್ಟೇ. ಒಂದು ಲೋಟ ರವೆಗೆ ಅರ್ಧ ಲೋಟ ಸ್ವಲ್ಪ ಕಡಿಮೆ ಹಾಕ್ಬೋದು. ಸಕ್ಕರೆ ತುಂಬ ಸಿಹಿ ಆದರೂ ಸ್ವೀಟ್. ಹೌದೌದು, ಅದಾಗಲಿಲ್ಲ. ಸೊ ಪುಡಿ ಟೇಸ್ಟ್ ಮಾಡೋಣ, ತಗೊಳ್ಳಿ. ಬಿಸಿ ಬಿಸಿ ಆಗಿದೆ, ವೆರಿ ಬಿಸಿ. ಸ್ಮೋಕಿಂಗ್ ಹಾಟ್. ಸೊ ಪುಡಿ ಅಂತೂ ಸಖತ್ತಾಗಿ ಬಂದಿದೆ. ಇನ್ನೂ ಖಾರ ಬೇಕಿದ್ರೆ ನಾವು ಹಾಕೊಳ್ಬಹುದು ಅಲ್ವಾ? ಹೌದು, ಕರೆಕ್ಟ್. ಸೊ ನಾನು ಸ್ವಲ್ಪ ಸ್ಪೈಸಿ ಇಷ್ಟಪಡೋಳು, ಸೊ ಇನ್ನು ಎಕ್ಸ್ಟ್ರಾ ಖಾರ ಹಾಕೊಳ್ಬಹುದು. ಇಲ್ಲ, ಹಾಕಬೇಕು. ಹೌದೌದು. ಓಕೆ, ತುಂಬ ಚೆನ್ನಾಗಿದೆ, ವೆರಿ ನೈಸ್. ಸೊ ಈಸಿ, ಕ್ವಿಕ್, ಟೇಸ್ಟಿ ರೆಸಿಪಿ ಹೇಳ್ಕೊಡೋದಕ್ಕೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು. ಅದರ ಜೊತೆಗೆ ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸಿಹಿ ಸಿಹಿಯಾದಂಥ ರವೆ ಲಡ್ಡು ತುಂಬ ಚೆನ್ನಾಗಿದೆ, ಲೈಟ್ ಸ್ವೀಟ್ ಬಟ್ ವೆರಿ ಟೇಸ್ಟಿ. ಇದನ್ನೆರಡನ್ನು ಕೂಡ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ಬ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.